ಕುಂದಾಪುರದ ಶ್ರೀ ನಂದಿಕೇಶ್ವರ ಚಿಕ್ಕು ಹೈಗುಳಿ ಮತ್ತು ಪರಿವಾರ ದೈವಗಳ ವಾರ್ಷಿಕ ಜಾತ್ರೆ 2 ದಿನ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ವಾರ್ಷಿಕ ಜಾತ್ರೆಯ ವಿಶೇಷವಾಗಿ ನಾಗದರ್ಶನ, ಕೆಂಡ ಸೇವೆ, ಡಮರು ಸೇವೆ ನಡೆದಿದೆ. ಇನ್ನು ದೈವಸ್ಥಾನಕ್ಕೆ ಸೇವೆ ಸಲ್ಲಿಸಿದವರನ್ನ ಸನ್ಮಾನ ಮಾಡಲಾಯಿತು. ಜೊತೆಗೆ ಇದೇ ಜಾತ್ರೋತ್ಸವದಲ್ಲಿ ಮಂದರ್ತಿ ದೇವಸ್ಥಾನದಲ್ಲಿ ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಶಾಂತಾರಾಮ್ ಇವರು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದು ಇವರಿಗೆ ಆರ್ಥಿಕ ಸಹಾಯವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಭುಜಂಗ ಶೆಟ್ಟಿ ಗಾವಲಿ, ಅಧ್ಯಾಪಕರಾದ ಕರುಣಾಕರ ಶೆಟ್ಟಿ ಮತ್ತು ಗಣೇಶ್ ಶೆಟ್ಟಿ ಮೇಲ್ ಮಂಡಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಧಾನ ಮಾಡ್ತಾರೆ. ಕಾಲಾವಧಿ ಕಾಣಿಕೆಯನ್ನು ಕೊಡದೇ ಇರುವಂತ ಭಕ್ತಾದಿಗಳು